ಅಮ್ಮ ಕೆಲಸ ಎಲ್ಲ ಆಯ್ತೆ ನಿಂದು? ಕೆಲಸ ಎಲ್ಲ ಆಯ್ತು ಕಡೆ. ಇನ್ನೊಂದು ನಿಂತ್ಕೊಂಡು ಒಂದು ಬದ್ನಿ ಮಾಡ್ರೆ ಮುಗಿದ ಕಡೆ. ರಾತ್ರಿ ಇವರಿಗೆಲ್ಲ ಊಟಕ್ಕೆ ಹಾಕಿ ಕೊಟ್ರೆ ಮುಗಿದ್ಕೊಂಡು ಹುಲ್ಲೊಂದು ಹಾಕಕ್ಕೆ ದಾನಿಗೆ ರಾತ್ರಿ ಮಲ್ಕೊಂಬಷ್ಟೊತ್ತಿಗಷ್ಟೇ. ಅಮ್ಮ ಪ್ಯಾಟಿಗೆ ಒಪ್ಪ ಬತ್ತೀಯಾ? ಐಲಿ ಪ್ಲೀಸ್ ಬಪ್ಪಿಲ್ಲ ಇವತ್ತು ಹೋಯ್ ಬಪ್ಪ ಹೊರಗೆ. ಅಯ್ಯಪ್ಪ, ನೀನು ಅಡುಗೆ ಮನೆ ಪಪ್ಪದೇ ಅಪರೂಪ ಮರಯ್ಯ. ಇವತ್ತು ಅಡುಗೆ ಮನೆ ಬಂದಿದ್ದೆ, ಏನು ಆಶ್ಚರ್ಯ. ಪ್ಯಾಟಿಗೆ ಬೇರೆ ಕರೀತೆ. ಪ್ಯಾಟಿಗೆಲ್ಲ ಬಪ್ಪ ಕತ್ತಿಲ್ಲ ಗಡ. ನನಗೆ ಮೀವಕ್ಕೆ ಸುಮಾರು ಹೊತ್ತು ಬೇಕು. ಈ ಮಿಂತ್ಕೊಂಡು ಮಕ್ಕಳನ್ನ ಮೀಸ್ಕ ಅವಕ್ಕರ ಒಂಚೂರು ಪೌಡ್ರ್ ಗಿಡ್ರ್ ಹಾಕಲ್ಲ. ಮತ್ತು ಶಾಮಲ್ ಹೆಣ್ಣು ಒಂದು ಮಾಡೋದಿಲ್ಲ. ಎಲ್ಲಿ ಮರಿತಿ ಪ್ಲೀಸ್ ಇವತ್ತು ಒಂದು ದಿವಸ ಬಾ. ಐಲಿ ಪ್ಲೀಸ್. ಪ್ಯಾಟಿಗೆ ಅಂತ ಇತ್ತು ಇವತ್ತು. ಇವತ್ತಂತ ಸಂತೆ ಅಲ್ಲ, ಮತ್ತು ಪ್ಯಾಟಿಗೆ ಅಂತ ಹಾಕೋದು ಸುಮ್ಮನೆ ಕಸ್ಪಲ್ಯ. ಸೋಮವಾರ ಶನಿವಾರ ಯಾವ ಥರ ಹೋಪ ಆಂಜನೇಯ ದೇವಸ್ಥಾನಕ್ಕರ ಹೋಯ್ ಬರ್ಕತ್ತ. ಸೋಮವಾರ ಈಶ್ವರ ದೇವಸ್ಥಾನಕ್ಕೆ ಹೋಯ್ ಬರ್ಲಕ್ಕ. ಸುಮ್ಮನೆ ಆಚೆಲಿ ಈಚಲಿದ್ದಂಗೆ ಇವತ್ತು ಎಂತಕ್ಕೆ ಬೇಡ ಇವತ್ತು ಹೋಗೋದು. ನಿಂಗೊಂದು ಏಗಳು ದೇವಸ್ಥಾನದ್ದೇ ಮರೀತಿ. ಈಗಣ್ಣ ನಂದೊಬ್ಬರು ಫ್ರೆಂಡ್ ಇದ್ರು, ಅವ್ರ ಮನೆಗೆ ನೀವು ಫ್ಯಾಮಿಲಿ ಎಲ್ಲ ಬನ್ನಿ ಅಂದಿರಮ್ಮ. ಐಲಿ ಪ್ಲೀಸ್ ನೀ ಬಾ. ಅಪ್ಪಯ್ಯ ಅಂತೂ ಬರ್ತಿಲ್ಲ, ನೀನಾರು ಬಪ್ಪಿಲ್ಲ ಮರಿತಿ ನನ್ನೊಟ್ಟಿಗೆ. ಖುಷಿ ಆಗ್ತದೆ ನೀ ಬಂದರೆ. ಹೌದು ಯಾರು ಮರಯ್ಯ ನಾನು ಕಾಣ್ಕಂತ ಹೇಳುವಾರ? ಅಯ್ಯಪ್ಪ, ನನ್ನೆಲ್ಲ ಪೈಕರ್ ಬದಿಯರ್ ಬಿಟ್ಟರೆ ಬೇರೆ ಯಾರು ಕಾಣ್ಕಂತ ಹೇಳುವಾರೇನಿಲ್ಲ. ಅದು ಪ್ಯಾಟಿಲ್ಲ, ನೀ ಕರ್ಕೊ ಹೋಪು ಅಂತಾರ. ನೀವು ಒಬ್ಬರು ಪೈಕರ್ ಮನೆಗೆ ಗೊತ್ತಿಲ್ಲ, ಒಬ್ಬರು ಗುರ್ತಾರು ನಿಂಗೆ ಸೊಸ್ತ್ರಿ ಇತ್ತ. ಎಲ್ಲ ಕೇಂದ್ರ ಪದ್ಮಮಣಿ ಅಂತ ಮಾಡುತ್ತೆ, ಪದ್ಮಮಣಿ ಅಂತ ಮಾಡುತ್ತೆ ಅನ್ಕೊಂಡು ಹಿಂಗೆ ಒಂದು ಹೇಳ್ರಿ. ಹೌದಾ ಅದು ಯಾರು ಇದು ಯಾರು ಅಂತೆ. ನಿಂಗೆ ಮನ್ಸರು ಗುರ್ತಾ ಇದ್ರೆ ಹೇಳು. ಅದೆಲ್ಲ ನಿಂಗೀಗ ಬೇಡಮ್ಮ ಪ್ಲೀಸ್. ಈಗ ನಂಗೋಸ್ಕರ ನೀ ಬರ್ಕಷ್ಟೆ. ಅಷ್ಟು ಮಾಡೋದಿಲ್ಲ ನೀನು ಮಗನಿಗೋಸ್ಕರ. ಅದೇ ಅಣ್ಣಯ್ಯ ಅಂತ ಕೇಂದ್ರ ಪಟ್ಟಂದು ಮಾಡ್ತೆ. ಅವನು ಎಲ್ಲಿ ಕರೆದ್ರೂ ಬತ್ತೆ ನೀನು. ನಾ ಮಾತ್ರ ಕರೆದ್ರೂ ಬತ್ತಿಲ್ಲಲ್ದ ನೀನು. ಇಷ್ಟೇ ಬಿಡು, ನಂಗೆ ಗೊತ್ತಿತ್ತು ನಿಂಗೆ ಅವನ ಮೇಲೆ ಪ್ರೀತಿ ಜಾಸ್ತಿ ಅನ್ಕೊಂಡು. ಅವನು ಎಲ್ಲಿ ಕರೆದ್ನ? ಅವ್ನು ಕರೆದ ದೇವಸ್ಥಾನಕ್ಕೆ ಕರುದ, ಇಲ್ಲಾಂದ್ರೆ ಗದ್ದೆ ಬದಿಗೆ ತೋಟದ ಬದಿ ಕರೀತ. ಮತ್ತೆಂತ ಏಡು ಜಾಸ್ತಿ ಅದ್ದಿದ್ರೆ ಕೆಸೆ ಜಾಸ್ತಿ ಬೆಳೆದಿದ್ರೆ ಕುಯ್ಕ ಉಪ್ಪು ಕರಿತಾವ. ಮತ್ತೆಂತ ಕರಿತಾವ. ಈಗ ನಾ ಎಲ್ಲ ಬಪ್ಕತ್ತಿಲ್ಲ ಮಗ, ನನಗೆ ಈಗ ಕೆಲಸ ಇತ್ತ ಆತಿಲ್ಲ ಈಗ ಬಪ್ಗೆ. ಇನ್ನೇಗಳಿ ಕರ ಬತ್ತೆ. ಇನ್ನೇಗಳಿ ಕರು ಬಂದರೆ ಇವತ್ತು ಬಂದಂಗೆ ಆತಿಲ್ಲಮ್ಮ. ನೀ ಬಾ ಅಷ್ಟೇ. ಹೋಗು ಫಸ್ಟ್ ಕೈ ಕಾಲು ಮುಖ ತೊಳ್ಕೊ ಹೋಗು ಬಾ. ಇದೆಲ್ಲ ಬಿಡು, ನಾ ಅತ್ತಿಗೆ ಹೇಳ್ತೆ ಎಲ್ಲ ಮಾಡ್ತಿರೋರು ಮರಿತೀವ್ರು. ನೀನೊಂದು ಸುಮ್ಮನೆ ಅವ್ರ ಮೇಲೆ ಒಂದು ಏಗಳು ಕಂಡ್ರು ಕಂಪ್ಲೇಂಟ್ ಮಾಡೋದು. ಬಾ. ಎಂತ ಆಯ್ತು ಕಡೆ ಇವತ್ತು. ಓ ಈಗ ಎಂತ ಮರೆಯ ನಾ ಬರ್ಕೆ ಹಂಗಾರೆ. ಎಷ್ಟಪ್ಪ ಕೆಲಸ ಇರುತ್ತೆ ಮಗ. ಹೋಯ್ ಬಂದ್ರ ಮೇಲೆ ಒಂಥರ ಸಾಕದಂಗೆ ಅತ್ತ. ನಂಗೊಂದು ಸೀರಿಯಲ್ ಬೇರೆ ಕಾಮ್ದಿತ್ತು, ಈಗ ಅದು ಕಾಣ್ದಿರ ಸಮತ್ತಿಲ್ಲ ನನಗೆ. ನಾ ಮೊಬೈಲಾಗ ಹಾಕಿ ಕೊಡ್ತೇನೆ ನಿಂಗೆ ಯಾವ ಸೀರಿಯಲ್ ಬೇಕು. ನೀನು ಹೋದ ದಾರಿ ಕಾಣ್ಲಕ್ಕ ಬಪ್ಪಿಲೆ ಮರಿತಿ. ಬಾ ಬೇಬಿ ಮುಖ ತೊಳ್ಕೊ. ಎಂತ ಮರೆಯ ನಿಂದೊಂದು ಆಯ್ತು. ನಿನ್ನ ಅಪ್ಪನ ಹತ್ರ ಕೇಂತೆ ಕಾಂಬ ಇದೇ ಸೀರೆ ಸಾಕಲ್ಲ. ಓ ಇದು ಎಂತ ಮರಿತಿ. ಟಾರ್ಪಲ್ ಕಡೆಗೆ ಸೀರೆ ಮಳೆಗಾಲ ಟಾರ್ಪಲ್ ಅಡ್ಡ ಹಾಕ್ತಾರಲ್ಲ ನಿಂದ ಗೊಬ್ಬರದ್ದು ಇದಕ್ಕೆ, ಆ ಥರ ಇತ್ತು ಕಣ. ಇವು ದರ್ಲಿ ಕುತ್ರಿ ಹಾಕ್ದಂಗೆ ಇತ್ತು. ಏಗಳು ಕಂಡು ಇದೇ ಒಂದು ಲಾಯ್ಕಿದ ಸೀರೆ ಉಟ್ಕೊ ಮರಿತೀನಿ ನೀನು. ನೀ ಬೀಗ ಎಂತ ಒಂದು ಅಫಿಷಿಯಲ್ ಅವರ ನೀ ಅಮ್ಮ ಎಂತ ಮರಿತೀನಿ ನೀನು ಏಗಳಿಗೆ ಕಂಡ್ರು ಹಿಂಗೆ. ಎಂತದ ನೀನು ಎಂತ ಆಫೀಸಿಯಲ್ಲ ಎಂತ ಈಗ ಅದ್ದು ನೀನು. ನಾನು ಅದಕ್ಕೂ ಮುಂಚೆ ಹಿಂಗೆ ಇದ್ದದ್ದು, ಹಂಗೆ ಈಗಳು ಹಿಂಗೆ ಇಪ್ಪದ. ಅದೆಲ್ಲ ನಂಗೆ ಆತಿಲ್ಲ ಕಣ್. ನಾನೊಂದು ಸಾದ ಸೀರೆ ಉಟ್ಕೊ ಬತ್ತೆ. ಮತ್ತು ಜಾಸ್ತಿ ಎಲ್ಲ ನೀ ತಲೆ ತಿಂದ್ರೆ ನಾ ಬತ್ತೇ ಇಲ್ಲ ಕಣ್. ನೀವು ಒಂದು ಬದಲಾತಿಲ್ಲ ಮರಿತಿ. ಈಗಳು ಕಾಲಕ್ಕೆ ತಕ್ಕಂತೆ ಬದಲಾಯ್ಕ. ನೀವು ಅದಿನ್ನೂ ಹಳೇ ಪ್ಯಾಷನಾಗೆ ಇದು ಮಾಡ್ಕೊಂಡು ಇಪ್ಪದ. ಎಂಥದ್ದು ಒಂದು ಸ್ವಲ್ಪ ಲಾಯ್ಕಿದ ಸೀರೆ ಗೀರೆ ಉಟ್ಕೊಂಡು ಆಗ ಹೂಗಿ ಎಲ್ಲ ಮುಟ್ಕೊಂಡ್ಬೇಡ ನೀನು. ಒಂಚೂರು ಚಂದ ಮಾಡಿ ತಲೆಗಿಲಿ ಬಾಚ್ಕೊಂಡು ಬಾ. ಅಲ್ಲೇ ಎಂತ ಮರಿತಿ. ಅಲ್ಲೆಲ್ಲ ಲಚ್ಚಾರೆಲ್ಲ ಇಪ್ಪದೀಗ ನಾನು ನಿನ್ನ ಕರ್ಕೊ ಹೋಗಲ್ಲ. ನೀ ಹೀಗೆಲ್ಲ ಒಟ್ಟರಿಸಿ ಬಂದರೆ ಹೆಂಗೆ ನಾಳೆ ನಂಗೆಲ್ಲ ಇನ್ಸಲ್ಟ್ ಮಾಡ್ತಾರೆ ಗೊತ್ತಾ. ಎಂತ ಮಾಡ್ತೀರ ಅದೆಂತ ಮಾಡ್ತೀರ? ಅದೆಲ್ಲ ಮಾಡೋದಿರ ನಾ ಬತ್ತಿಲ್ಲ ಮರೆಯ. ನಂಗೆ ಅದೆಲ್ಲ ಮಾಡಿಸ್ಕೊಂಬತ್ತಿಲ್ಲ. ನಾನು ಇಪ್ಪದು ಹಿಂಗೆ ಕಣ್. ನೀ ಯಾರು ಲಚ್ಚರದ ಪಾರ್ಟಿ ಆಗಲಿ ಇನ್ನೆಂಥದ್ದು ಪಾರ್ಟಿ ಆಗಲಿ ನಾನು ಇಪ್ಪಂಗೆ ಇಪ್ಪದು. ನಾನು ಅಲ್ಲಿಗೆ ಹೋಗಿ ಕರ್ನಾಟಕ ಎಲ್ಲ ಹಾರ್ಸೋಕತ್ತಿಲ್ಲ. ನಾ ಇದೇ ಭಾಷೆ ಮಾತಾಡೋದಕ್ಕ. ಮತ್ತೆ ನಿಂಗೆ ಹಾಗೆಲ್ಲ ನಾಚಿಕೆ ಗಿಚಿಕೆ ಆಗ್ತಿದ್ರೆ ಹೇಳ, ನಾ ಬತ್ತೇ ಇಲ್ಲ ಮತ್ತೆ. ಅಯ್ಯೋ ಎಂಥದ್ದು ಒಂದು ನೀ ಫಸ್ಟ್ ರೆಡಿಯಾಗಿ ಮರಿತಿ. ಮತ್ತೆ ಅಲ್ಲಿ ಹೋದಗಳಿಕೆ ನನಗೆ ಎಲೆ ತಿನ್ಕೊಂಬಂಗಾರ ಕೂಡಲೇ ನಾ ಎಲೆ ತಿಂದೆ. ಪುಡಿ ಹಾಯ್ಕೊಂಡು ಕನ್ಸರು ಒಂಚೂರು ಪುಡಿ ಹಾಯ್ಕೊಂಡೆ ಅಕ್ಕ. ಈ ಚಳಿಗೆ ಒಂಚೂರು ಪುಡಿ ನನಗೂ ಈಗ ಅಭ್ಯಾಸ ಶುರು ಆಯ್ತು. ಮತ್ತು ಅದೆಲ್ಲ ಆಗಮ್ಕಿಲ್ಲ ನೀನು ಹೇಳಿದೆ. ಮತ್ತು ನಿಂಗೆ ಅದೆಂಥದ್ದು ಮಾಡ್ತಾರಂದೆಲ್ಲ ಈಗ. ಅದೆಲ್ಲ ಅಷ್ಟೊತ್ತಿನ ಮಾಡ್ರೆ ನಾ ಸೀದಾ ಬತ್ತೇಕಂತೆ ಕಣ. ಆಯ್ತು ನೀ ಬೇರೆ ರೆಡಿಯಾಗಿ ಬಾ ಅಕ್ಕ. ನಾ ಗಾಡಿಯೆಲ್ಲ ಒರೆಸ್ತಿರ್ತೆ. ಗಾಡೀಲಿ ಹೋಪ. ಯಪ್ಪ ನಿನ್ನೊಟ್ಟಿ ಗಾಡೀಲಿ ನಾ ಬತ್ತಿಲ್ಲ ಮರೆಯ. ಯಪ್ಪ ಗಾಡಿ ನೀವು ಓಡಿಸಿದ್ಕೊಂಡ್ರೆ ನಂಗೆ ಹೆದರಿಕೆ ಆಯ್ತು. ಮುಂಚಿನ ಗಾಡೀಲಿ ಬೇಕಾದ್ರೆ ಬತ್ತೆ ಕಣ್ ನಾನು.
ಅದ್ರೊಳ ಸೀಟೆಲ್ಲ ಅಗ್ಲ ಇತ್ತು, ನನ್ನ ಕುಂಡಿಗೆ ಸಮ ಹಿಡ್ಸುತ್ತೆ. ನಿಂದದು ಎಂತ ಮರೆಯ ಅದು ಗಾಡಿ, ಕೂತ್ಕೊಂಬತ್ತಿಲ್ಲ ಏನಿಲ್ಲ. ಬೇಡ ಬೇಡ, ನಡ್ಕೊಂಡು ಹೋಗ್ಕತ್ತಿಲ್ಲ ಅವ್ರ ಮನೆಗೆ. ಅದೇ ಹೇಳೋದು ನಿಂಗೆ ಗೊತ್ತಿಲ್ಲ ಅನ್ಕ ನಡ್ಕೊ ಹೋಯ್ಲಕ್ಕ. ಆರು ನಮ್ದೊಂದು ಪ್ರೆಸ್ಟೀಜ್ ಅನ್ಕ ಬ್ಯಾಡ್ದ ಮರೀತಿ. ದೊಡ್ಡ ಗಾಡೀಲಿ ಹೋಯ್ಕ್ ನಾವು. ಸುಮ್ಮನೆ ಹಾಗೆಲ್ಲ ನಡ್ಕೊಂಡೆಲ್ಲ ಹೋರೆಲ್ಲ ಮುರಿಯೋದಿ ಕಮ್ಮಿಯೇ. ನಂಗೆ ಯಾರು ಮರ್ಯಾದೆ ಕೊಡ್ತಿರೋಡಿಲ್ಲ, ನಾನು ನಡ್ಕೊಂಡೆ ಬತ್ತೆ ಮರೆಯ. ಜೀವಿದ್ರೆ ಬೆಲ್ಲ ಬೇಡ್ಕ ತಿನ್ಲಕ್ಕಂಬ್ರ, ನಿನ್ನೊಟ್ಟಿ ಬಪ್ಪು ಧೈರ್ಯ ನಂಗಿಲ್ಲ. ಈಗ ಸೀರೆ ಉಟ್ಕನ ಬತ್ತೆ, ನೀ ಹೋಗಿ, ನೀ ಅಂತ ಡ್ರೆಸ್ಗೆ ಹಾಯ್ಕೊಂಡಿದ್ರೆ ಹಾಯ್ಕ ಹೋಗು. ನಂದು ಇದೇ ಡ್ರೆಸ್ಸೇ ಅಮ್ಮ, ಇದೇ ಫ್ಯಾಷನ್ ಈಗೆಲ್ಲ. ಎಂಥದ್ದು ಮರೆಯ, ಒಂದು ಜುಬ್ಬ ಪೈಜಾಮ ಎಂಥರ ಹಾಯ್ಕೊಂಡ್ರೆ ಲಾಯ್ಕ್ ತೋರಿಸಿದ್ದೆ. ಇದೊಂದು ಟೀ ಶರ್ಟ್ ಅಂತ ಕೊಳಸ್ಕೊಂಡು ಅದೊಂದು ಕೊಯ್ಯುವಂಥದ್ದು ಬಣ್ಣ, ಮೊಯ್ಯುವಂಥರದ್ದು ಬಣ್ಣ. ಎಂಥದ್ದು ಮರೆ, ಅದ್ರೊಳಗೆ ಎಂತೆಂಥದ್ದು ಬರ್ಕೊಂಡಿರುತ್ತಪ್ಪ. ಮತ್ತೆ ಆಯ್ತು, ಇದೇ ಹಾಯ್ಕೋ, ನಾನು ಸೀರೆ ಉಟ್ಕೊ ಬತ್ತೆ ಹಂಗಾರೆ. ಅಪ್ಪನಿಗೆ ಹೇಳ್ಕಲ್ಲ ಮರೆಯ, ಇನ್ನೂ ಅಲ್ಲಿ ಅಂತ ಕೂಗುದಿತ್ತು ಗಂಡಸು. ಎಷ್ಟು ಬೆಳಗಿಂದ ರಾತ್ರಿ ಕೆಲಸ ಮಾಡ್ರು, ಒಂದು ಅರ್ಧ ಗಂಟೆ ಹೊರಗೊಪ್ಪ ಬಿಡೋದಿಲ್ಲ ನಿನ್ನ ಅಪ್ಪಯ್ಯ. ಜೀವ ತಿಂತ್ರಂಗೆ. ಗಂಡಿಗೆ ಮಾಡೋ ಬೇರೆ ಕೆಲಸ ಇಲ್ಲ. ಇಷ್ಟಪ್ಪ ಮನೆ ಸಾಯಂಕಾಲದ ಹೊತ್ತಿಗೆ ದೀಪ ಗೀಪ ಹಚ್ಚಿದೆ ಹೊರಗೆ ಹೋಗ್ತಂದ್ರೆ ಎಂತ ಎಲ್ಲಿ ಕರ್ಕೊಂಡು ಹೋಗ್ತಿತ್ತೋ ಎಂಥದ್ದು ಗಂಡಿದೆ. ಎಂತಕ್ಕೊಂದು ಸೀರೆ ಒಂದು ಉಟ್ಕೊ ಬತ್ತೆ. ಅಷ್ಟೇ ನೀಟ ಮೇಡಮ್ ಎಷ್ಟು ಚಂದ ಇದ್ರಂದ್ರೆ ಅವ್ರನ್ನ ಕಾಣ್ತಿದ್ದಂಗೆ ಅಮ್ಮ ಒಪ್ಕೊಂತಾಳು. ಹೌದು, ಬಪ್ಪ ಹೇಳಿದಾಳಲ್ಲ ನಿನ್ನೆ, ಹಂಗಾಗಿ ನಾನೊಬ್ಬನೇ ಒಪ್ಪಕ್ಕೆ ಧೈರ್ಯ ಸಾಕತ್ತಿಲ್ಲ. ಅಮ್ಮರೇ ಒಂಥರ ಧೈರ್ಯ ನನಗೆ. ಇದಿಷ್ಟೊತ್ತಿಗೂ ಅಮ್ಮ ಬೇಕಾಕಿಂತ್ರಿಯ, ಬೇರೆದಕ್ಕೆಲ್ಲ ನನಗೇನು ಅಮ್ಮನೇ ಏನು ಬೇಕಂತಿಲ್ಲ. ಆರು ಇದು ಸುಮ್ಮನೆ ಕರ್ಕೊಂಡು ಹೋರೆ ಒಂಚೂರು ಒಳ್ಳೇದತ್ತು. ಈಗಲೇ ಗುರ್ತಾ ಇದ್ದರೆ ಮುಂದೆ ನಮ್ಮ ಸಲಿಸತ್ತಲ್ಲ ಅನ್ಕೊಂಡ್ರಷ್ಟೇ. ಕಡೆ ಇನ್ನೂ ಎಷ್ಟು ದೂರ ಅನ್ಕಂಡ. ಮತ್ತೆ ಇದು ಯಾವುದಾ ಈಚೆ ಬದಿ ಎಲ್ಲ ಈ ಕಿರಿಸ್ತಂಡ ಜಾಸ್ತಿ ಇಪ್ಪದು ಮರೆಯ. ಇಲ್ಲಿ ಯಾರು ನಿಂಗೆ ಗುರ್ತದಾರ, ನನ್ನ ಇಲ್ಲಿ ಕರ್ಕ ಬರ್ತಿದ್ದೆ ನೀನು ಅನ್ಕಂಡ. ಅಯ್ಯೋ ಮರೀತಿ, ಈಗ ತೋರಿಸ್ದೆ ನೀ ಬಾ. ನಿಂಗೆ ಅದೆಲ್ಲ ಎಂತಕ್ಕೆ ಈಗ ನಾನೊಟ್ಟಿ ಬಬ್ಕಲ್ಲ. ಈ ಸೀರೆಯಾರ ಎಂತ ಒಂದು ಗನ್ನ ಒಂಚೂರು ಸ್ಟೈಲಿನ ಸೀರೆ ಹೊತ್ತಿಗಿದೆ ಯಾವ್ದಾರು ಕೇಂದ್ರ ಉಟ್ಕೊಂಬಕಾಯಿಲಿಲ್ಲ. ಇದೊಂದು ದೊಡ್ಡ ಹಳೀ ಕಾಲದೊಂದು ಸೀರೆ ಉಟ್ಕೊಬಂದಿದೆ ಮರೀತಿ, ರೇಷ್ಮೆ ಸೀರೆ. ಅಲ್ಲ, ಹಾಳ್ತಿನ ಕಾಲದಾರ ಯಾವ ಥರ ಸೀರೆ ಉಟ್ಕ ಹಂಗಿಂದೆ ಹುಟ್ಟಿದೆ. ಈಗ ನೀ ಕರ್ಕೋತಿಲ್ಲ, ಅವ್ರ ಮನೆಯವರೆಲ್ಲ ಹಳೆಯರಿದ್ದು ಹೆಂಗಸರಲ್ಲ ಈಗ ಹಿಂಗಿಂದ ಬಿಟ್ಟು ಮತ್ತೆ ಹೆಂಗಿನ ಸೀರೆ ಉಟ್ಕೊಂತಾರೆ ಕಡೆ. ಅವರೆಲ್ಲ ನಿನ್ನ ಕಣ್ಣಂಗೆ ಹಿಂಗೆಲ್ಲ ಸೀರೆ ಉಟ್ಕೊಂತಿಲ್ಲ ಬಿಡ. ಅವ್ರ ಮನೆಯದೇ ಒಂಥರ ಬೇರೆ ಥರ. ಅಲ್ಲದೆ ನೀ ಎಷ್ಟು ದಪ್ಪ ಅದು ಮರಿತಿ. ಈಗ ಹೋತಿಯಲ್ಲ ಅವ್ರ ಮನೆ ಹೆಂಗಸ್ರು ಕಾಣೋ, ಒಬ್ಬೊಬ್ರು ಎಷ್ಟು ತೆಳ್ಳಗಿರ್ತಾರೆ ಅನ್ಕಂಡು. ದೇವ್ರಗಡೆ ಸಾಕೊಂಡಿದೆ. ಇನ್ನೊಂದು ನಿನ್ನ ಮದುವೆ ಒಂದು 10 ವರ್ಷ ಇಲ್ಲಿ ನಿನ್ನ ಹೆಂಡತಿ ಹಿಂಗೆ ಹಾಕೋದು. ಆ ಹಂಗಿಂದೆಲ್ಲ ಚೂಸ್ ಮಾಡ್ಕೊಂತಿಲ್ಲ ಬಿಡು ಮರೀತಿ. ಅಮ್ಮ ಇಲ್ಲೇ ನಿಂತ್ಕೋ. ಇದೇ ಮನೆಗೆ ನಾವು ಹೋಯ್ಕಿದ್ದದ್ದು. ಒಳ್ಳೆ ಕಾಣ, ಎಷ್ಟು ಚಂದ ಮಾಡಿರಲ್ಲ. ಈ ಗೊಂಡಿಯಲ್ಲಿ ಕರ್ಕೊಬಂದು ನನ್ನ ಈ ಮನೆಗೆ ಗಡ. ಹೌದೇ ಮರೀತಿ, ಇದೇ ಮನೆಯವರೇ ನಮ್ಮನ್ನ ಇನ್ವೈಟ್ ಮಾಡೋದು ಕ್ರಿಸ್ಮಸ್ ಹಬ್ಬಕ್ಕೆ. ಬಾ ಮರೀತಿ, ನಂಗೆ ತುಂಬ ಕ್ಲೋಸ್ ಇವರು, ಹಂಗಾಗಿ ನಾನು ಇನ್ನೂ ಕರ್ಕೊಬಂದದ್ದು. ಇಲ್ಲಾಂದ್ರೆ ನಾವು ಒಬ್ಬನೇ ಬರ್ತಿದ್ದಿದ್ದೆ ಅಮ್ಮ. ಬಾ ಒಳಗೆ ಹೋಪ. ಹಡ್ಪಿಗೊಂಡೆ, ನಂಗೆ ಈಗ ಗೊತ್ತಾಗ್ತಿತ್ತು ಚೂರೇ. ಇದಕ್ಕೆ ಅಲ್ಲ ನೀನು ಈಚೀಚೆಗೆಗಳು ಅಲ್ಲ ಕಿರ್ಸಂದ್ರ ದೇವಸ್ಥಾನಕ್ಕೆ ಹಾಪದ ಅವ್ರದ್ದೆಲ್ಲ ಹೇಳುದ. ಒಂದು ಹಬ್ಬ ಹರಿದಿನ ನಮ್ದು ನಿಂಗೆ ಬೇಕಾಗಿಲ್ಲ. ನಮ್ಮನೆ ಹಬ್ಬ ಅನ್ಕ ನೀವು ಒಂದು ದಿವಸ ಖುಷಿ ಪಡಲಿಲ್ಲ. ಕ್ರಿಶ್ಚಿಯನ್ ಹಬ್ಬಕ್ಕೆ ಬಂದಿದ್ಯಾ? ಎಂಥದ್ದು ಕ್ರಿಸ್ಮಸ್ಸಿಗೆ ಬಂದಿದ್ದಲ್ಲ ನೀನು? ಓಹೋ, ಇದೇ ನಿಂಗಿದೆ ಜಾಸ್ತಿ ಆದ ಸಂಘ. ನಾ ಬಪ್ಪಳಿಲ್ಲ ಒಳಗೆ. ನಾನು ಇವತ್ತವರೆಗೂ ಹಂಗೆ ಹೋಯ್ಲಿಲ್ಲ, ಇವತ್ತು ನಾ ಬತ್ತೂ ಇಲ್ಲ. ಎಂತ ಅನ್ಕೊಂಡಿದ್ದೆ ನೀನು? ಎಲ್ಲ ಮರೈತಿ, ಎಲ್ಲರೂ ಒಂದೇ ಅಲ್ದ. ಈಗ ನಮ್ಮ ಹಬ್ಬ ನಾವು ಹೆಂಗೆ ಖುಷಿ ಪಡುತ್ತೋ ಅವ್ರ ಹಬ್ಬ ಅವ್ರು ಹಾಗೆ ಖುಷಿ ಪಡ್ತಾರೆ. ನಮ್ಗೆ ಕರ್ದಿರು ಖುಷಿಗೆ ಇವತ್ತು ಮಾತಾಡ್ಸ್ಕೊ ಬಪ್ಪದು, ಒಂಚೂರು ಕೊಟ್ಟರು ತಿನ್ಕೊ ಬಪ್ಪದು ಅಷ್ಟೇ. ಅದಕ್ಕೆ ಅಂತಕ್ಕೆ ಮರೀತಿ ಈ ನಮ್ಮನೆ ಹಠ ಮಾಡ್ತೆ. ಬಾ ಒಳಗೆ ಹೋಪ ಬಾ. ಇಲ್ಲ, ನಾನು ಇವತ್ತಿನವ್ರಿಗೆ ಹಂಗಿನ ಹಬ್ಬ ಎಲ್ಲ ಮಾಡ್ಕೊಂಡಿಲ್ಲ. ನಂಗೆ ಹಾಗೆ ನಿಮಗೆಲ್ಲ ಆಗ್ತನ್ಕ ನಂಗೆ ಸಡನ್ ಹಾಗೆಲ್ಲ ಬದಲಾಗ್ತಿಲ್ಲ. ನಾ ಬಪ್ಪಳಿಲ್ಲ ಮರೆಯ ಒಳಗೆಲ್ಲ. ನೀವು ಫಸ್ಟೇ ಹೇಳಿದ್ದಿದ್ರೆ ನಾ ಬತ್ತೇ ಇರಲಿಲ್ಲ. ಸುಮ್ಮನೆ ನಂದು ಎಷ್ಟು ಸಮಯದವ ಎಂತ ಆಯ್ತು, ಸುಮ್ಮನೆ ನಂಗೆ ದಂಡ ಆಯ್ತು. ಈಗ ನಂಗೆ ಎಷ್ಟು ಕೆಲಸ ಇದ್ದಿತ್ತು ಮನೇಲಿ. ಯಾರೋ ಬಾಗಿಲ ಹತ್ರ ಮಾತಾಡ್ತಿದ್ದಾರಲ್ಲ, ಯಾರಿರ್ಬೋದು? ನಂಗೆ ಪ್ಲೀಸ್ ಅವಮಾನ ಮಾಡ್ಬೇಡ. ಇಲ್ಲಿವರೆಗೆ ಬಂದಿದ್ದೆ ಅಲ್ದ, ಒಳಬಾ. ಇದು ಒಂದ್ಸಲ ಬಾ ಮರೀತಿ, ಇನ್ನೊಂದ್ಸಲ ನಾ ಕರೀತಿಲ್ಲ ನಿನ್ನ. ಇಲ್ಲಿ ಬಾ. ಕಡ ಯಾವುದೋ ಹೆಣ್ಣು ಕಾಣ್ತಿತ್ತಲ್ಲ ಅಲ್ಲಿ ನಿಂತ್ಕೊಂಡ. ಓಹೋಹೋ, ಇವಳನ್ನೇ ಗುರ್ತ ಮಾಡಿ ಕೊಡೋಕೆ ನನ್ನ ನೀ ಕರ್ಕ ಬಂದದ್ದ? ಕಿರಿಸ್ತನ್ರ ಹೆಣ್ಣ? ಹೌದಮ್ಮ, ಅವ್ರ ಲೆಕ್ಚರ್ ನಮ್ಮ ಕಾಲೇಜಾಗೆ. ಬಪ್ಪಗೆ ಹೇಳಿದ್ದಿರು ಕ್ರಿಸ್ಮಸ್ಸಿಗೆ, ಅದಕ್ಕೆ ಅಮ್ಮನ ಕರ್ಕಂಡೇ ಬರ್ಕಿ ಅಂತ ಹೇಳಿರ. ಹಂಗಾಗಿ ನಾನು ನಿನ್ನ ಕರ್ಕೊಬಂದದ್ದು ಅಷ್ಟೇ ಮರೀತಿ. ಬಾ ವಾಪ. ಕಡ ಈಗ ಗೊತ್ತಾಯ್ತು ನಿನ್ನ ತಲೆಯೊಳಗೆ ಅಂತ ಇತ್ತು ಅನ್ಕಂಡ.
ಇಲ್ಕಣ ಹಂಗಿಂದ ಎಂತಾರು ಒಂದು ಸಣ್ಣದು ಯೋಚನೆ ಮಾಡಿ ಅಂತಾರೆ ಮುಂದುವರ್ದೆ ಅಂದ್ರೆ ಇತ್ತಲ್ಲ ಕೈಕಾಲು ಮುರಿದು ಹಾಕ್ತೆ. ಅಪ್ಪೇ ಮುರಿದು ಹಾಕೋಬೇಡ, ನಾನೇ ಮುರಿದು ಹಾಕ್ತೆ. ರಂಡಿ ಮಗನೇ ಅಂತ ಪಾಪ ನಾನು ಅನ್ಕೊಂಡ್ರೆ ಹಿಂಗಿಂದ ಒಂದು ಸೆಟಪ್ ಮಾಡ್ಕೊಂಬ ಯೋಚನೆ ಮಾಡ್ತಿದ್ಯಾ? ಅಯ್ಯಯ್ಯೋ ಎಂತ ಮಾತಾಡ್ತೆ ಮರತಿ, ಸೆಟಪ್ ಗಿಟಪ್ ಎಲ್ಲ ಅಲ್ದೆ. ಅದು ಅಮ್ಮ ನಾನು ಆ ಹುಡುಗಿನ ಲವ್ ಮಾಡ್ತಿದ್ದೆ ಅಮ್ಮ. ನೀವು ಅನ್ಸತ್ತೆ ನಿಂಗೆ ಹೆಂಗೆ ಅನ್ಸುತ್ತೆ ಹೇಳು, ಅದಕ್ಕೋಸ್ಕರ ಬಂದಿದ್ದೆ ನಿನ್ನ. ಪ್ಲೀಸ್ ಅಮ್ಮ ಒಂದ್ಸಲ ಅವ್ರನ್ನ ಮಾತಾಡ್ಸ, ನಿಂಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯವ್ರು ಅನ್ಕೊಂಡು, ಎಷ್ಟು ಸಾಫ್ಟ್ ನೇಚರ್ ಗೊತ್ತಾ. ಎಂತ ಸಾಫ್ಟಾರ ಆಯ್ಲಿ ಮತ್ತೆಂತದಾರ ಆಯ್ಲಿ, ಜಾತಿ ಧರ್ಮ ಎಲ್ಲ ನಮ್ಗೆ ಹೊಂದೋದಿಲ್ಲ ಅಂದ್ರ ಮೇಲೆ ನಾವು ಅದಕ್ಕೆಲ್ಲ ಒಪ್ಪೋದಿಲ್ಲ. ಎಂತ ಅನ್ಕೊಂಡಿದ್ದೆ ನೀ ಹೇಳ್ದಂಗೆ ಆಟ ಅನ್ಕೊಂಡಿದ್ಯಾ? ಓದಿಸೋದೇ ದಂಡ ಆಯ್ತು ನಿಂಗೆ. ಒಂದು ಪ್ರಜ್ಞೆ ಇಲ್ಲ, ಯಾವ ರೀತಿ ಹೆಂಗಿರ್ಕು ಸಮಾಜದಲ್ಲಿ ನಂಬುದಿಲ್ಲ ನಿನಗೆ. ಮಾಡಿಸ್ತೆ ನೀ ಮನೆಗೆ ಬಂದ್ಕೊ, ನಿನ್ನ ಅಪ್ಪನ ಹತ್ರ ಹೇಳಿ ಚಾರ್ಮ ಸುಲಿಸ್ತೀರಿ ಯಾರು ಕಣ್ಣು ನಾನು ಇವತ್ತು. ಸಾಫ್ಟ್ ಅಂದ್ರೆ ಸಾಫ್ಟ್. ಯಾವುದೋ ಹೆಂಗೆ ತುಂಬ ಕೂಗಾಡ್ತಾ ಉಂಟಲ್ಲ ಮನೆ ಎದುರುಗಡೆ. ಡೀಸೆನ್ಸಿನೇ ಇಲ್ಲ, ಹೇಗೆಲ್ಲ ಜೋರಾಗಿ ಕಿರ್ಚಾಡ್ತಾರೆ. ಪ್ಲೀಸ್ ನಾನು ಹೇಳಿದ್ ಕೇಳಮ್ಮ, ಪ್ಲೀಸ್ ಕೂಗಾಡಬೇಡ ಅಮ್ಮ ಪ್ಲೀಸ್. ಪದ್ಮನಾಭ ಅವರೇ, ಯಾರು ಹೆಂಗಸು ಕೂಗಾಡ್ತಾ ಇತ್ತಲ್ಲ, ಸೋ ಮ್ಯಾನರ್ಸ್ಲೆಸ್. ಎಷ್ಟು ಕಿರ್ಚಾಡ್ತಾ ಇದ್ರು. ಯಾರು ನಿಮ್ಗೇನು ಗುರ್ತದವ್ರಾ? ಇಲ್ಲ ಮೇಡಮ್, ನಾನು ಇಲ್ಲ ಅವ್ರು ಯಾರೋ ಹೆಂಗ್ಸ್ ನಂಗೆ ಗೊತ್ತಿಲ್ಲ. ನೀವು ಕರೆದಿದ್ರಲ್ಲ ಕ್ರಿಸ್ಮಸ್ಗೆ, ಹಾಗಾಗಿ ಬಂದಿದ್ದೆ ಅಷ್ಟೇ. ಹೌದಾ, ಓಕೆ ಪ್ಲೀಸ್ ಕಮ್. ನೀವು ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ಬನ್ನಿ. ಅಮ್ಮ ಹಿಂಗೆಲ್ಲ ಕಿರ್ಚಾಡ್ರೆ ಅಮ್ಮ ಇವಳನ್ನ ಒಪ್ಕೊಂಡು ಇರಲಿ, ಇವಳೇ ಮತ್ತು ಕಡೆಗೆ ಅಮ್ಮನ ಒಪ್ಕೊಂತಿಲ್ಲ. ಬೇಡ ನಿಮ್ಮ ಮನೆ ಅಂದರು ಅಂದಳು. ಇನ್ನೆಂತೆಲ್ಲ ಇತ್ತು ಮನೆಗೆ ಹೋಗಿ